ನಾನು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅಂತ ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೀನು ಪಾಲನೆ ನಂದು ಒಂದು ಸ್ಪೆಷಲೈಸೇಷನ್ನು. ಈಗ ಮೀನು ಒಂದು ಸಸಾರಜನಕ ಜಾಸ್ತಿ ಇರತಕ್ಕಂಥ ಒಂದು ಆಹಾರ, ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ತೀವಿ ಮೀನು. ಆಮೇಲೆ ಮೀನು ನಾವು ಯಾಕೆ ಪಾಲನೆ ಮಾಡಬೇಕು ಅಂತ ಹೇಳಿದರೆ, ಮೀನು ಒಂದು ಏನಂದರೆ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ. ಇದನ್ನು ಯಾವುದೇ ವಯೋಮಾನದವರು ಕೂಡ ತಗೋಬೋದು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಆಹಾರವಾಗಿ ಸ್ವೀಕಾರ ಮಾಡ್ಬೋದು. ಅದೇ ಈ ಕೋಳಿ ಆಯಿತು, ಮಟನ್ ಆಯಿತು, ಅದು ತಿನ್ನಲಿಕ್ಕೆ ಜೀರ್ಣ ಆಗೋದಿಲ್ಲ ಜಾಸ್ತಿ. ಮಟನ್ ಎಲ್ಲ ಹಾರ್ಡ್ ಆಗುತ್ತೆ, ಜೀರ್ಣ ಆಗೋದಿಲ್ಲ. ಮೀನು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಸುಲಭವಾಗಿ ಜೀರ್ಣ ಆಗುತ್ತೆ, ತಗೋಬೋದು ಆಹಾರವಾಗಿ. ಮೂರನೇದಾಗಿ ಇದು ಕಡಿಮೆ ಶ್ರಮ, ಕಡಿಮೆ ಖರ್ಚಿನಲ್ಲಿ ನೀವು ಅತಿ ಹೆಚ್ಚಿನ ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಉದ್ಯೋಗ. ಕಡಿಮೆ ಖರ್ಚು, ಕಡಿಮೆ ಶ್ರಮ, ಹೆಚ್ಚಿನ ಲಾಭ ಮೀನಿನ ಬೆಳೆ. ಆಮೇಲೆ ಇದು ಏನು ಅಂತ ಹೇಳಿದರೆ, ಈಗ ಬೇರೆ ಬೆಳೆ ನೋಡಿದರೆ, ಬೇರೆ ಬೆಳೆಯಲ್ಲಿ ನೀವು ಈಗ ಕೃಷಿಯಲ್ಲಿ ನೀರನ್ನು ಬಿಡ್ತೀವಿ, ನೀರು ಖರ್ಚಾಗುತ್ತೆ, ಹೋಗುತ್ತೆ ನೀರು. ಆದರೆ ಮೀನು ಆ ಥರ ಅಲ್ಲ. ನೀರಿನಲ್ಲಿ ಬೆಳೆಯುತ್ತೆ, ಮೀನಿಗೆ ನೀರು ಬೇಕೇ ಬೇಕು ಬೆಳಿಲಿಕ್ಕೆ. ಆದರೆ ಆ ನೀರನ್ನು ಖರ್ಚು ಮಾಡಲ್ಲ, ಆ ನೀರಲ್ಲಿ ಬೆಳೆಯುತ್ತೆ. ಹಾಗಾಗಿ ರೈತರಿಗೆ ನೋಡಿ, ಇದು ಎರಡು ಲಾಭ ರೈತರಿಗೆ. ನೀವು ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಒಂದು ಕೃಷಿ ಹೊಂಡಗಳಂತೆಲ್ಲ ಮಾಡ್ಕೋತಾರೆ, ನೀರಾವರಿಗೋಸ್ಕರ, ವ್ಯವಸಾಯಕ್ಕೋಸ್ಕರ ಕೃಷಿ ಹೊಂಡ ಅಂತ ಮಾಡ್ಕೋತಾರೆ. ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮ ಕೃಷಿ ಹೊಂಡಗಳಲ್ಲಿ ಮೀನು ಪಾಲನೆ ಮಾಡಿ ಇನ್ನೊಂದು ಪೀಕು ತಗೊಳ್ರಿ, ಇನ್ನೊಂದು ಬೆಳೆಯನ್ನು ನೀವು ತೆಗೆದುಕೊಳ್ಳಿ. ಕೃಷಿ ಹೊಂಡದಲ್ಲಿ ಮೀನು ಪಾಲನೆ ಮಾಡೋದು, ನೀರು ಖರ್ಚಾಗಲ್ಲ, ನಿಮಗೆ ವ್ಯವಸಾಯಕ್ಕೂ ನೀರಾಗುತ್ತೆ, ಮೀನಿನ ಬೆಳೆನೂ ಬರುತ್ತೆ ಅಂತ ಹೇಳೋದು. ಆಮೇಲೆ ಇನ್ನೊಂದು ಮೀನಿನಿಂದ ಆಗ್ತಕ್ಕಂಥ ಇನ್ನೊಂದು ಹೆಚ್ಚಿನ ಲಾಭ ಅಂತ ಹೇಳಿದರೆ, ಈಗ ಬೇರೆ ನಾವು ಪಶುಪಾಲನೆಗೆ ಹೋಲಿಸಿದರೆ, ಕೋಳಿ ಇರ್ಬೋದು, ಕುರಿ ಇರ್ಬೋದು, ಹಂದಿ ಇರ್ಬೋದು, ಕುರಿ ಮೇಕೆ ಇರ್ಬೋದು, ಇದಕ್ಕೆ ಹೋಲಿಸಿದರೆ ಮೀನಿನ FCR ಅಂತ ಹೇಳ್ತೀವಿ ನಾವು, ಫುಡ್ ಕನ್ವರ್ಷನ್ ರೇಷಿಯೋ ಅಂತ, ಇದು ತುಂಬ ಕಡಿಮೆ ಮೀನಿಗೆ. ಇದರ ಅರ್ಥ ಏನಂದರೆ, ನಾವು 1 kg ಆಹಾರ ಕೊಟ್ಟರೆ ಅದರ ಮಾಂಸ ಎಷ್ಟು ಹೆಚ್ಚು ಬೆಳೆಯುತ್ತೆ, ಎಷ್ಟು ಮಾಂಸ ನಮಗೆ ಸಿಗುತ್ತೆ. ಅಂದರೆ ಕಡಿಮೆ ಆಹಾರದಲ್ಲಿ, ಅತ್ಯಂತ ಕಡಿಮೆ ಆಹಾರದಲ್ಲಿ ಹೆಚ್ಚಿನ ಮಾಂಸ ಸಿಗ್ತಕ್ಕಂಥದ್ದು ಮೀನು. ಯಾಕೆಂದರೆ ಇದು ಒಂದು ಶೀತರಕ್ತ ಪ್ರಾಣಿ. ಈಗ ವಾರ್ಮ್ ಬ್ಲಡೆಡ್ ಮತ್ತು ಕೋಲ್ಡ್ ಬ್ಲಡೆಡ್ ಅಂತ ಹೇಳ್ತೀವಿ ನಾವು. ಇದು ಶೀತರಕ್ತ ಪ್ರಾಣಿ. ನೀರಿನಲ್ಲಿ ಇರೋದು, ನೀರಿನ ಉಷ್ಣಾಂಶ ಎಷ್ಟಿದೆ ಅದರ ದೇಹದ ಉಷ್ಣಾಂಶ ಅದೇ. ಅಂದರೆ ಅದಕ್ಕೆ ಶಕ್ತಿ ಖರ್ಚಾಗಲ್ಲ. ಈಗ ಬೇರೆ ಪ್ರಾಣಿಗಳು ಅಂತ ಹೇಳಿದರೆ ಅದಕ್ಕೆ ಹೆಚ್ಚಿಗೆ ಶಕ್ತಿಯನ್ನು ಖರ್ಚು ಮಾಡ್ತವೆ. ತಾವು ತಿಂದಂಥ ಆಹಾರದಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಶಕ್ತಿ ಖರ್ಚು ಮಾಡ್ತವೆ. ಮೀನಿಗೆ ಆ ಶಕ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ. ಇದು ಮೊದಲೇದು. ಎರಡನೇದೇನೆಂದರೆ, ಇದು ನೀರಿನಲ್ಲಿ ಇರೋದರಿಂದ ನೀರು ಅದನ್ನು ತೇಲಿಸುತ್ತೆ. ದೇಹ ತೂಕವನ್ನು ಅದನ್ನು ಹಿಡಿದುಕೊಳ್ಳೋದಕ್ಕೆ ಶಕ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ ಮೀನಿಗೆ. ಬಯಾನ್ಸಿ ಅಂತ ಹೇಳ್ತೀವಲ್ಲ ನೀರಿಂದು, ಅದು ಅದರ ದೇಹ ತೂಕವನ್ನು ಅದು ತಾನೇ ಇದು ಮಾಡುತ್ತೆ, ಅದಕ್ಕೆ ಶಕ್ತಿ ವಿನಿಯೋಗ ಮಾಡೋದು ಬೇಕಾಗಿಲ್ಲ. ಈ ಎರಡು ಇದರಿಂದ ಅದಕ್ಕೆ ಏನಾಗುತ್ತೆ, FCR ಕಡಿಮೆ ಮೀನಿಂದು. ಹಾಗಾಗಿ ರೈತರಿಗೆ ಹೆಚ್ಚಿನ ಆದಾಯ. ಇನ್ನು ನಾವು ಸಾಕಾಣಿಕೆಗೆ ಬಂದಾಗ ನಾನು ಹೇಳಿದೆ, ನೀವು ಕೃಷಿ ಹೊಂಡಗಳಲ್ಲಿ ಮೀನು ಪಾಲನೆ ಮಾಡಿ ನಿಮಗೆ ವ್ಯವಸಾಯಕ್ಕೂ ನೀರಿನ ವ್ಯವಸ್ಥೆ ಆಗುತ್ತೆ, ಮೀನಿನ ಬೆಳೆಯೂ ಒಂದು ಬೆಳೆ ಬರುತ್ತೆ ಅಂತ. ಆಮೇಲೆ ಮೀನಿನ ಬೆಳೆ ಸಾಮಾನ್ಯವಾಗಿ ಇದು 1 ವರ್ಷದ ಬೆಳೆ. ನೀವು ಈಗಾಗಲೇ ನಮ್ಮ ಮುಖ್ಯಸ್ಥರು ಹೇಳಿದರು, ಜೂನ್ ಜುಲೈ, ಈಗ ನೋಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆ, ಜಾಸ್ತಿ ಸಮುದ್ರದ ಮೀನಿಗೆ ಒಲವು ಇರತಕ್ಕಂಥದ್ದು, ತಿನ್ನಲಿಕ್ಕೆ ಸಮುದ್ರದ ಮೀನಿಗೆ ಒಲವು ಜಾಸ್ತಿ. ಹಾಗಾಗಿ ಈಗ ಸಿಹಿನೀರಿನ ಮೀನುಗಳು ನಾವು ಬೆಳೆದು ಅದು ಮಾರ್ಕೆಟ್ ಇಲ್ಲ, ನಮಗೆ ತೊಂದರೆ ಆಗುತ್ತೆ ಅಂತ ಅಂದಾಗ ನಾವು ರೈತರಿಗೆ ಏನು ಹೇಳ್ತೀವಿ ಅಂದರೆ, ಜೂನ್ ಜುಲೈದಲ್ಲಿ 2 ತಿಂಗಳ ಸಮುದ್ರದ ಮೀನು ಹಿಡಿಯುವಾಗಿಲ್ಲ, ಫಿಶಿಂಗ್ ಬ್ಯಾನ್ 2 ತಿಂಗಳು, ಜೂನ್ ಜುಲೈ. ಅಂಥ ಸಂದರ್ಭದಲ್ಲಿ ನೀವು ಇದು 1 ವರ್ಷದ ಬೆಳೆ, ಸಿಹಿ ನೀರಿನ ಮೀನು,
ನೀವು ಜೂನ್ ಜುಲೈದಲ್ಲಿ ಮರಿ ಬಿತ್ತನೆ ಮಾಡಿ ನೆಕ್ಸ್ಟ್ ಜೂನ್ ಜುಲೈಗೆ ಕಟಾವು ಮಾಡಿದಾಗ ಅಲ್ಲಿ ಸಮುದ್ರದ ಮೀನು ಅಭಾವ ಇರುತ್ತೆ ಜೂನ್ ಜುಲೈದಲ್ಲಿ. ಆವಾಗ ನೀವು ಸಿಹಿ ನೀರಿನದಕ್ಕೆ ಬೇಡಿಕೆ ಇರುತ್ತೆ. ನೀವು ಆ ರೀತಿ ನೀವು ಮಾರ್ಕೆಟಲ್ಲಿ ಸಿಹಿ ನೀರಿನ ಮೀನನ್ನು ನೀವು ಪುಷ್ ಮಾಡ್ಬೋದು, ಮಾರಾಟ ಮಾಡ್ಬೋದು ಬೇಡಿಕೆ ಇದ್ದಾಗ. ಸೊ ಹಾಗಾಗಿ ಈ ಸಾಕಾಣಿಕೆಗೆ ಸೂಕ್ತವಾದ ತಳಿಗಳು ಅಂದರೆ ಕಾಟ್ಲಾ, ರೋಹು, ಮೃಗಾಲ್, ಕಾಮನ್ ಕಾರ್ಪ್ ಸಾಮಾನ್ಯ ಗೆಂಡೆ ಅಂತ ಬರುತ್ತೆ, ಅಮೂರ್ ಸಾಮಾನ್ಯ ಗೆಂಡೆ ಅಂತ ಬರುತ್ತೆ, ಆಮೇಲೆ ಗಿಫ್ಟ್ ತಿಲಾಪಿಯಾ ಅಂತ ಬರುತ್ತೆ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ, GIFT ಗಿಫ್ಟ್ ತಿಲಾಪಿಯಾ ಅಂತ ಬರುತ್ತೆ. ಈಗ ನಾನು ಹೇಳಿದೆ ಇವೆಲ್ಲ 1 ವರ್ಷದ ಬೆಳೆ ಅಂತ ಹೇಳಿದೆ. ಆದರೆ ಗಿಫ್ಟ್ ತಿಲಾಪಿಯಾ ನಿಮಗಿದು 6 ತಿಂಗಳ ಬೆಳೆ, 300ರಿಂದ 400 ಗ್ರಾಮಿಗೆ ನೀವು ಕಟಾವು ಮಾಡ್ಬೋದು ಗಿಫ್ಟ್ ತಿಲಾಪಿಯಾ. ಹಾಗಾಗಿ ಆಮೇಲೆ ನಾನು ಮೀನುಗಳನ್ನು ನಾವು ಈ ಸಿಹಿ ನೀರಿನ ಮೀನುಗಳಲ್ಲಿ ಒಂದು ಸಸ್ಯಾಹಾರಿ ಮೀನು ತಳಿಗಳು ಆಮೇಲೆ ಮಾಂಸಾಹಾರಿ ಮೀನು ತಳಿಗಳು ಅಂತ 2 ಗುಂಪು ಮಾಡ್ತೀವಿ. ಈ ಸಸ್ಯಾಹಾರಿ ಮೀನು ತಳಿಗಳಲ್ಲಿ ಕಾಟ್ಲಾ, ರೋಹು, ಮೃಗಾಲು, ಸಾಮಾನ್ಯ ಗೆಂಡೆ, ಗಿಫ್ಟ್ ತಿಲಾಪಿಯಾ ಇದೆಲ್ಲ ಸಸ್ಯಾಹಾರಿ ಮೀನುಗಳು. ಇನ್ನು ಮಾಂಸಾಹಾರಿ ಮೀನುಗಳಲ್ಲಿ ನಮಗೆ ಮುಗುಡು ಅಂತ ಬರುತ್ತೆ, ಆಮೇಲೆ ಮಡಂಜಿ ಅಂತ ಬರುತ್ತೆ, ಮರಲ್ಸ್ ಅಂತ, ಮುಗುಡು ಅಂದರೆ ಕ್ಲಾರಿಯಸ್ ಬ್ಯಾಟ್ರಿಕಸ್ ಅಂತ ಬರುತ್ತೆ, ಮಾಗೂರ್ ಅಂತ, ಆಮೇಲೆ ಸಿಂಗಿ ಅಂತ ಬರುತ್ತೆ. ಇದೆಲ್ಲ ಒಂದು ಮಾಂಸಾಹಾರಿ ತಳಿಗಳು. ಈ ಮಾಂಸಾಹಾರಿ ತಳಿಗಳು ನಾವು ಪಾಲನೆ ಮಾಡ್ತೀವಿ ಅಂದರೆ ಇದಕ್ಕೆ ರೇಟ್ ಜಾಸ್ತಿ ಇದೆ. ಈಗ ಸಾಮಾನ್ಯವಾಗಿ ಸಮುದ್ರದ ಮೀನಲ್ಲಿ ಮಾಂಸದಲ್ಲಿ ಮುಳ್ಳು ಇರಲ್ಲ, ಸಮುದ್ರದ ಮೀನಲ್ಲಿ ಮಾಂಸದಲ್ಲಿ ಮುಳ್ಳು ಇರೋದಿಲ್ಲ. ಆದರೆ ಈ ಸಿಹಿ ನೀರಿಂದು ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಇದಕ್ಕೆ ಮಾಂಸದಲ್ಲಿ ಕೂಡ ಮುಳ್ಳಿರುತ್ತೆ. ಹಾಗಾಗಿ ಇದು ಒಂದು ಕಾರಣ ಈ ಸಿಹಿ ನೀರಿನ ಮೀನುಗಳನ್ನು ಜಾಸ್ತಿ ಕರಾವಳಿ ಪ್ರದೇಶದಲ್ಲಿ ಅದು ಬೇಡಿಕೆ ಕಡಿಮೆ ಮತ್ತು ಯಾರು ಅದನ್ನು ಅಷ್ಟು ಇದು ಮಾಡೋದಿಲ್ಲ. ಹಾಗಾಗಿ ಈ ಮಾಂಸದಲ್ಲಿ ಮುಳ್ಳು ಇರಲಾರದ ಸಿಹಿ ನೀರಿನ ಮೀನುಗಳು, ಈ ಮಾಂಸಾಹಾರಿ ಮೀನುಗಳು ಅಂತ ಏನು ಹೇಳಿದೆ, ಮಡಂಜಿ, ಆಮೇಲೆ ಮುಗುಡು, ಸಿಂಗಿ, ಇದು ಗಿಫ್ಟ್ ತಿಲಾಪಿಯಾ, ಇದು ಮಾಂಸದಲ್ಲಿ ಮುಳ್ಳಿಲ್ಲ. ಸೊ ಇದನ್ನು ನೀವು ಪಾಲನೆ ಮಾಡ್ಬೋದು. ಇದಕ್ಕೆ ರೇಟ್ ಜಾಸ್ತಿ ಇದೆ. ಇದು ಮಡಂಜಿ ಮತ್ತು ಮುಗುಡು ಇದಕ್ಕೆಲ್ಲ ನಿಮಗೆ 300ರಿಂದ 400 ರೂಪಾಯಿ kg ಇದೆ ರೇಟ್, 300ರಿಂದ 400. ಯಾಕಂದರೆ ರುಚಿನೂ ಚೆನ್ನಾಗಿ ಒಂದಿಷ್ಟು ಔಷಧಿ ಗುಣಗಳು ಇರುತ್ತೆ. ಮಡಂಜಿ ಮೀನು ಔಷಧಿ ಗುಣಗಳು ಇದೆ ಅದಕ್ಕೆ. ಸೊ ಹಾಗಾಗಿ ಇದು ರೇಟ್ ಜಾಸ್ತಿ, ಬೇಡಿಕೆ ಜಾಸ್ತಿ, 300ರಿಂದ 400. ಆಮೇಲೆ ಇದು ಎಲ್ಲ ಜೀವಂತ ಇರುತ್ತೆ, ಯಾಕೆಂದರೆ ಇದು ಗಾಳಿಯಿಂದ ಸ್ವಲ್ಪ ಮಟ್ಟಿಗೆ ಗಾಳಿಯನ್ನು ಉಸಿರಾಡಿ ಇರ್ತಕ್ಕಂಥ ಏರ್ ಬ್ರೀದಿಂಗ್ ಫಿಶ್ ಇದು. ಹಾಗಾಗಿ ನೀವು ಲೈವ್ ಫಿಶ್ ಅಂತ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ನಾವು, ಮಾರಾಟ ಮಾಡೋದರಲ್ಲಿ ಮೀನಿಂದು ಈಗ ಹೊಸ ಕಾನ್ಸೆಪ್ಟ್ ಏನಂದರೆ ಜೀವಂತ ಮೀನುಗಳನ್ನು ಮಾರಾಟ ಮಾಡೋದು. ಅಂದರೆ ಫುಲ್ಲಿ ಫ್ರೆಶ್ ಜೀವಂತ ಇರುತ್ತೆ, ಹಾಗೆ ಹಿಡಿದು ತೂಕ ಮಾಡಿ ಕೊಡೋದು. ಈ ಸಮುದ್ರದ ಮೀನು ಅಂದರೆ ಅಲ್ಲಿ ಹಿಡಿದು ಎಷ್ಟು ಒಂದು 5-6 ಗಂಟೆ ಆಗಿರುತ್ತೆ, 10 ಗಂಟೆ ಆಗಿರುತ್ತೆ, ಐಸಲ್ಲಿ ಹಾಕ್ಕೊಂಡು ಬಂದು ಕೊಡೋದು. ಇದಾದರೆ ಫ್ರೆಶ್ ಜೀವಂತ ಇದ್ದದ್ದನ್ನೇ ಮಾರಾಟ ಮಾಡೋದು, ಲೈವ್ ಫಿಶ್ ಮಾರ್ಕೆಟಿಂಗ್. ಈ ಗಿಫ್ಟ್ ತಿಲಾಪಿಯಾ ನಿಮಗೆ 6 ತಿಂಗಳ ಬೆಳೆ. ಆಮೇಲೆ ಸಸ್ಯಾಹಾರಿ ತಳಿಗಳು ಇದ್ದರೆ ನಿಮಗೆ 200 ರೂಪಾಯಿ kg ಹೋಗುತ್ತೆ. ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಎಲ್ಲ 200 ರೂಪಾಯಿ kg. ಆಮೇಲೆ ಸಸ್ಯಾಹಾರಿ ಮೀನು ತಳಿಗಳು ನೀವು 3 ತಳಿಗಳು ಒಟ್ಟಿಗೆ ಬೆಳೆಸಿದರೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಯಾಕಂದರೆ ಈ ನಾವು ಏನು ಮಾಡ್ತೀವಿ ಅಂದರೆ ನೈಸರ್ಗಿಕ ಆಹಾರ ಬೆಳವಣಿಗೆಗೆ ನಾವು ಹೇಳ್ಕೊಡ್ತೇವೆ. ಇದು ನೈಸರ್ಗಿಕ ಆಹಾರ ತಿಂದು ಬೆಳೆಯುತ್ತೆ. ಈ ಸಸ್ಯಾಹಾರಿ ತಳಿಗಳು ಒಂದೊಂದು ತಳಿದು ನೈಸರ್ಗಿಕ ಆಹಾರ ಬೇರೆ ಬೇರೆ. ಸೊ ನಾವು ನೈಸರ್ಗಿಕ ಆಹಾರ ಬೆಳೆಸೋದಕ್ಕೆ ಸಗಣಿ, ಸುಣ್ಣ ಹಾಕೋದಕ್ಕೆ ಹೇಳ್ತೀವಿ. ಇದಕ್ಕೆ ಸೂಕ್ಷ್ಮ ಸಸ್ಯಜೀವಿ ಫೈಟೋಪ್ಲಾಂಕ್ಟನ್, ಸೂಕ್ಷ್ಮ ಪ್ರಾಣಿಜೀವಿ ಜೂ ಪ್ಲಾಂಕ್ಟನ್ ಮತ್ತು ಡೆಟ್ರೈಟಸ್ ಅಂತ ಹೇಳ್ತೀವಿ, ಅರೆಕೊಳೆತ ಪದಾರ್ಥಗಳು. ಇದು ನೈಸರ್ಗಿಕ ಆಹಾರ. ಈಗ ಬೇರೆ ಬೇರೆ ತಳಿದು ನೈಸರ್ಗಿಕ ಆಹಾರ ಬೇರೆ ಬೇರೆ ಇರೋದರಿಂದ ನಾವು 3 ಸಸ್ಯಾಹಾರಿ ತಳಿಗಳು ಒಟ್ಟಿಗೆ ಬೆಳೆಸೋದ್ರಿಂದ ಎಲ್ಲ ಥರದ ನೈಸರ್ಗಿಕ ಆಹಾರ ಸೇವನೆ ಮಾಡಿ ನೈಸರ್ಗಿಕ ಆಹಾರ ವೇಸ್ಟ್ ಆಗೋದಿಲ್ಲ, ಎಲ್ಲ ಮೀನಿನ ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ಕಾಟ್ಲಾ, ರೋಹು, ಮೃಗಾಲ್ ಇದು ಈ ಕಾಂಬಿನೇಷನ್ನು ನೀವು ಪಾಲನೆ ಮಾಡ್ಬೋದು. ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಅಥವಾ ಅಮೂರ್ ಸಾಮಾನ್ಯ ಗೆಂಡೆ ಈ ಕಾಂಬಿನೇಷನ್ನು ನೀವು ಪಾಲನೆ ಮಾಡ್ಬೋದು. ಇಲ್ಲ ಕಾಟ್ಲಾ, ರೋಹು
ಮತ್ತು ಗಿಫ್ಟ್ ತಿಲಾಪಿಯ ಈ ಕಾಂಬಿನೇಷನಲ್ಲೂ ಪಾಲನೆ ಮಾಡ್ಬೋದು. ಈ ಗಿಫ್ಟ್ ತಿಲಾಪಿಯ ಜೊತೆಗೆ ಕಾಟ್ಲಾ ರೋಹು ನೀವು ಪಾಲನೆ ಮಾಡಿದಾಗ ಲಾಭ ಏನಂದರೆ 6 ತಿಂಗಳಿಗೂ ನೀವು ಕಟಾವು ಒಂದು ಬೆಳೆ ಬರುತ್ತೆ, ಒಂದು ಪೀಕ್ ಬರುತ್ತೆ ನಿಮ್ಗೆ 6 ತಿಂಗಳಿಗೆ. ಕಾಟ್ಲಾ ರೋಹು ಜೊತೆಗೆ ಗಿಫ್ಟ್ ತಿಲಾಪಿಯ ಜೂನಲ್ಲಿ ನೀವು ಬಿತ್ತನೆ ಮಾಡ್ತೀರಾ, ಡಿಸೆಂಬರಲ್ಲಿ ಈ ಮೀನು ಹಿಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕಾಟ್ಲಾ ರೋಹು ಬೇರೆ ಥರ ಕಾಣುತ್ತೆ, ಗಿಫ್ಟ್ ತಿಲಾಪಿಯ ಬೇರೆ ಥರ ಇರುತ್ತೆ ನೋಡೋದಕ್ಕೆ. ಅದನ್ನು ಹಿಡಿದು ಸಪ್ರೇಟ್ ಮಾಡಿ ಗಿಫ್ಟ್ ತಿಲಾಪಿಯ ಅಷ್ಟೇ ಮಾರಾಟ ಮಾಡೋದು, ಮತ್ತೆ ವಾಪಸ್ ಗಿಫ್ಟ್ ತಿಲಾಪಿಯ ಮರಿ ಬಿಡೋದು ಡಿಸೆಂಬರಲ್ಲಿ. ನೆಕ್ಸ್ಟ್ ಜೂನ್ ಜುಲೈಗೆ ಎಲ್ಲ ಒಟ್ಟಿಗೆ ಕಟಾವು ಮಾಡೋದು. ಹಾಗಾಗಿ ನಿಮಗೆ 6 ತಿಂಗಳಿಗೂ ಒಂದು ಬೆಳೆ ಬರುತ್ತೆ ಗಿಫ್ಟ್ ತಿಲಾಪಿಯ 3ನೇ ತಳಿಯಾಗಿ ನೀವು ಪಾಲನೆ ಮಾಡಿದಾಗ. ಇದರ ಜೊತೆಗೆ ನೀವು ಕಾಟ್ಲಾ ರೋಹು ಜೊತೆಗೆ ಇನ್ನೊಂದು ಕ್ಯಾಟ್ ಫಿಶ್ ಇದೆ, ಫಂಗಸ್ ಅಂತ. ಇದನ್ನು ಕೂಡ ನಿಮಗೆ ಡಿಮಾಂಡ್ ಜಾಸ್ತಿ ಇದೆ. ಇದು 300 ರೂಪಾಯಿ kg ಹೋಗುತ್ತೆ, ಪಂಗೇಶಿಯಸ್ ಅಂತ. ಇದಕ್ಕೂ ಮಾಂಸದಲ್ಲಿ ಮುಳ್ಳಿರೋದಿಲ್ಲ. ಇದನ್ನು ಕೂಡ 3ನೇ ತಳಿಯಾಗಿ ಪಂಗೇಶಿಯಸ್ಸು ನೀವು ಪಾಲನೆ ಮಾಡ್ಬೋದು. ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ. ಹೌದು, ನಾವು ಫುಡ್ ಆಗಿ ಸಗಣಿ ಹಾಕ್ಬೋದಾ? ಸಗಣಿ ಹಾಕ್ಬೋದು. ನೀವು ನೋಡಿ, ಪ್ರತಿ ಕಾಲು ಎಕರೆಗೆ ಅಂದರೆ 10 ಗುಂಟೆ ಅಥವಾ 25 ಸೆಂಟ್ ಕಾಲು ಎಕರೆ ಪ್ರದೇಶದಲ್ಲಿ ಒಂದು ಹೊಂಡ ಮಾಡಿ ನೀವು ಮೀನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಪ್ರತಿ ತಿಂಗಳು ಒಂದು 100 kg ಹಸಿ ಸಗಣಿ, 100 kg, ಆಮೇಲೆ ಒಂದು 30 kg ಸುಣ್ಣ, ಆಮೇಲೆ ಒಂದು 15 kg NPK ರಸಗೊಬ್ಬರ ಅಂತ ಇರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಿಮ್ಮ ಹೊಂಡದ ಸುತ್ತಲೂ 4 ಸೈಡು ಒಂದೊಂದು ಬದಿಯಲ್ಲಿ 3-4 ಹತ್ರ ರಾಡಿ ಮಾಡಬೇಕು, ಸ್ಲರಿ ಮಾಡಿ ನೀರಲ್ಲಿ ಗೊಜ್ಜಬೇಕು. ಈ ಮೀನುಗಳು ಸಗಣಿ ತಿನ್ನಲ್ಲ. ಸಗಣಿ ಒಂದು ವಾರದಲ್ಲಿ ಕೊಳೆತು ಗೊಬ್ಬರ ಆಗಿ ಸೂಕ್ಷ್ಮ ಜೀವಿ ಉತ್ಪಾದನೆ ಆಗುತ್ತೆ. ಈ ಮೀನುಗಳು ಅದನ್ನು ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ಮೀನುವರೆಗೆ ಅದನ್ನು ಫಿಲ್ಟರ್ ಮಾಡಿ ತಿಂದು ಬೆಳೀತಾವೆ. ಮತ್ತೆ ನೀವು ಹೇಳಿದಾಗೆ ಮೀನು ಸಾಕೋದಲ್ಲ, ಅದು ಮಾರ್ಕೆಟಿಂಗ್ ಇಲ್ಲದ್ರೆ ಏನು ಪ್ರಯೋಜನ? ಮಾರ್ಕೆಟಿಂಗ್ ಈಗ ನಾನು ಹೇಳಿದಾಗೆ, ಈಗ ನೋಡಿ, ಇದು ಈಗ ಫಿಶ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್, ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ FPO ಥರನೇ ಫಿಶ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂತ ಉಂಟು, ಪುತ್ತೂರಲ್ಲೇ ಉಂಟು. FFPO ಅಂತ ಇದೆ. ಆದರೆ ನನ್ನ ಅನಿಸಿಕೆ ಏನಂದರೆ, ವಿಜ್ಞಾನಿಯಾಗಿ ನೋಡಿ, ಅದು ರೈತರೇ ಮಾಡಿರ್ತಕ್ಕಂಥದ್ದು FPO ಅಥವಾ ನೀವು ಒಂದು ಏನಂದರೆ ಇನ್ನೂ ಉತ್ಸಾಹವನ್ನು ಹೆಚ್ಚು ಮಾಡಿಕೊಂಡು, ಒಳ್ಳೆಯ ಉದ್ದೇಶ ಒಳ್ಳೆಯದು, ಇನ್ನೂ ಉತ್ಸಾಹ ಜಾಸ್ತಿ ತಗೊಂಡು ಅನುಷ್ಠಾನ ಸರಿಯಾಗಿ ಅದನ್ನು ನೀವು ಕೂತ್ಕೊಂಡು ಎಲ್ಲಿ ತಪ್ತಾ ಇದ್ದೀವಿ ಅಂತ ವಿಚಾರ ಮಾಡಿ. ಈಗ ನೋಡಿ, ಅದು ಎಷ್ಟು ಒಳ್ಳೆಯ ಉದ್ದೇಶ ಅಂತ ಹೇಳಿದ್ರೆ, ಇದು ಕೋಆಪರೇಟಿವ್ ಸೊಸೈಟಿ ಥರನೇ. ಈಗ ನೀವು ಬೆಳೆದಂಥದ್ದೆಲ್ಲ ನೀವು FFO ಅಥವಾ FPO ಮುಖಾಂತರ ಮಾರಾಟ ಮಾಡಿದರೆ ನಿಮಗೆ ಮಾರ್ಕೆಟ್ ರಿಟೇಲ್ ರೇಟೇ ಸಿಗುತ್ತೆ. FFಗಳು ಈಗ ತುಂಬಾ ಉಂಟು, ತೆಂಗು ಬೆಳೆಗಾರದುಂಟು, ಅದೇ ಮೀನುಗಾರಿಕೆದುಂಟು. ಎಸ್ ಸರ್, ನೀವು ಎಲ್ಲೆಲ್ಲ ಪ್ರಾರಂಭ ಆಗ್ತಾ ಗೊತ್ತಿಲ್ಲ. ಕೆಲವು ಒಳ್ಳೆದುಂಟು. ಈಗ ಸುಳ್ಯದಲ್ಲಿ ಒಂದು ಉಂಟು, ಒಳ್ಳೆ ಸ್ಥಿತಿಯಲ್ಲಿ ಉಂಟು. ಅಲ್ಲಿ ಇದೆಲ್ಲ ಮೀನುಗಾರಿಕೆದಲ್ಲ, ಅವರು ಬೇರೆ ಬೇರೆ ಯಂತ್ರಗಳನ್ನು ಇದು ಮಾಡ್ತಾರೆ. ಅದು ನಮ್ಮಲ್ಲಿ ಇಲ್ಲಿ 2 ಇದು ತೆಂಗು ಮತ್ತು ನಾವು ಮೀನುಗಾರಿಕೆ ತಯಾರಿ ಇದ್ದ ಒಂದು ಹೊಂಡ ಎಲ್ಲ ಮಾಡಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿದ್ರು, ಎಲ್ಲ ಹೇಳಿದ್ರು ಹೊರತು ಈಗ ಅಂಗಾರರು ಮೀನುಗಾರ ಸಚಿವರು ಆಗೋದು ಭಾರಿ ಜೋರಿತ್ತು. ಈಗ ಅಲ್ಲೇ ಮಲಗಿದೆ. ಮೀನುಗಾರಿಕೆ ಸಚಿವರು ಯಾರಾದ್ರೂ ಒಳ್ಳೆ ಜನ ಬಂದ್ರೆ ಅಂತ ಹೇಳುತ್ತೆ. ಅಲ್ಲ, ಇಲ್ಲಿ ಮಾತಾಡಿ ಸುಖ ಇಲ್ಲ. ನಿಮ್ಮ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಇಲ್ಲ, ಅದು ನೀವು ಈಗ ನೋಡಿ, ಈಗ ಸರ್ ಹೇಳಿದ್ರು ಸುಳ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ FFPO. ನೀವು ಹೋಗಿ ಒಂದ್ಸರ್ತಿ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಏನು ಚೇಂಜಸ್ ಬದಲಾವಣೆಗಳು ಮಾಡಿದ್ದಾರೆ, ಅದು ಸರಿಯಾಗಿ ನಡಿಬೇಕಿದ್ರೆ ಅವರು ಏನು ಇದು ಕೈಗೊಂಡಿದ್ದಾರೆ, ಯಂತ್ರಗಳನ್ನೆಲ್ಲ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಬಟ್ ನೀವು ಮಾರ್ಕೆಟಿಂಗ್ FFO ಮುಖಾಂತರ ಮಾರ್ಕೆಟಿಂಗ್ ಆಗಬೇಕು. ನೀವು ಏನು ಮಾಡೋದು, ಒಂದು ಐಸ್ ಮೇಕಿಂಗ್ ಮಷಿನ್ ಖರೀದಿ ಮಾಡ್ಕೊಳ್ರಿ. ಐಸ್ ಮೇಕಿಂಗು ಎಲ್ಲರೂ ಸ್ವಲ್ಪ ಚಿಕ್ಕ ಹಿಡುವಳಿದಾರರು ಇರ್ತಾರೆ, 1/4 ಎಕರೆ ಮಾಡ್ಕೊಂಡಿರ್ತಾರೆ. 50 by 50 ಅಡಿ ಚಿಕ್ಕ ಪಾಂಡ್ ಕೊಳಗಳು ಮಾಡ್ಕೊಂಡಿರ್ತಾರೆ. ಅವ್ರು ಏನು ಒಂದು 200 kg 300 kg 500 kg ಮೀನು ಬೆಳೀತಾರೆ. ಈಗ ಅದು ಎಲ್ಲ ಒಟ್ಟಿಗೆ ಮಾಡಿಕೊಂಡು ನಮ್ಮ ರಮೇಶ್ ರೈ ಅವರು ಅದನ್ನು ಮೀನುಗಾರಿಕೆ ಇದರಲ್ಲಿ ಸ್ವಾಮಿ ಸ್ವಲ್ಪ ಹೇಳಿ, ಏನಾದ್ರೂ ಅನುಷ್ಠಾನ ಆಗೋದಿಲ್ಲ ಯಾಕೆ ಹೇಳಿಬಿಡಿ. ಈಗ ಅನುಷ್ಠಾನ ಆಗಲಿಕ್ಕೆ ಅಂತ ಈಗ ನಾನು FPOದ ಒಂದು ಈ ಪುತ್ತೂರು ಮೀನು ಉತ್ಪಾದಕ FPOದ ಡೈರೆಕ್ಟರ್, ಇನ್ನೊಬ್ಬರು ಡೈರೆಕ್ಟರ್ ನಾರಾಯಣ್ ಪೂಜಾರಿ ಅವರು ಅಲ್ಲಿದ್ದಾರೆ.
ಆ್ಯಕ್ಚುಲಿ ಏನು ಸಮಸ್ಯೆ ಆಯಿತು ನಮಗೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಜಸ್ಟ್ ಇಲ್ಲಿದ್ದವರು ಕೆಲವರು ನಮ್ಮ ಎಫ್ ಮೆಂಬರ್ಸ್ ಇದ್ದಾರೆ. ವಿಜಯ್ ಕುಮಾರ್ ಇವರು, ವಿಶ್ವನಾಥರು, ನಮ್ಮ ತುಂಬ ಜನ ಇದ್ದಾರೆ, 5-6 ಜನ ಅದರ ಕಡೆ ಇದ್ದಾರೆ. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಇದನ್ನು ಸ್ವಲ್ಪ ಮುಂದುವರಿಸ್ಬೇಕಂತ ನಾವು ಅದರ ಬಗ್ಗೆ ಆಲೋಚನೆ ಮಾಡಿದ್ವು. ಹೆಜ್ಜೆ ಇಡಬೇಕು ಅಂತೇಳಿ ಇದು ಮಾಡಿದರೆ ನಮ್ಮಲ್ಲಿ ಫಿಶ್ ಪಾಂಡ್ಸ್ ನಮ್ಮಲ್ಲಿ ಯಾರ ಹತ್ರನೂ ಒಂದು ಪ್ರಾಪರ್ ಫಿಶ್ ಪಾಂಡ್ಸ್ ಅಂತ ಇಲ್ಲ, ಯಾರ ಹತ್ರನೂ ಇಲ್ಲ. ಕೆಲವರು ಮೀನಿನ ಮರಿ ಕೊಟ್ಟದನ್ನು ಕೊಂಡೋಗಿ ಅವರ ಕೆರೆಗೆಲ್ಲ ಹಾಕಿದ್ರು, ಅದನ್ನು ಹಾವುಗಳ ಕಾಗೆಗಳ ಇದೆಲ್ಲ ಆದ್ರಿಂದ ಇದನ್ನೊಂದು ಎನ್ಕರೇಜಿಂಗ್ ಫ್ಯಾಕ್ಟರ್ ಅಂತೇಳಿ ಇವರಿಗೆ ರೈತರಿಗೆ ತೆಗೊಳ್ಳುವಷ್ಟು ಧೈರ್ಯ ಬರುವುದಿಲ್ಲ. ಇದನ್ನು ಮಾಡ್ಬೋದು ನಮಗೆ ಮಾಡಲಿಕ್ಕೆ ಅಂದರೆ ಆ ಟೈಪ್ ಇದು. ಕೆಲವರಿಗೆ ನಮ್ಮ ಕೆಯೂರಲ್ಲೇ ಇಬ್ಬರು ಮಾಡಿದ್ರು ಅದಕ್ಕೆ ನೆಟ್ ಹಾಕಿದ್ರು, ಪಾಂಡಿಗೆ ನೆಟ್ ಹಾಕಿದ್ರು, ಇದು ಹಾಕಿದ್ರು. ಆದ್ರೆ ಈ ಹಾವುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು? ಇಲ್ಲ, ಹೇಳ್ತೀನಿ ಸರ್. ನೋಡಿ ಈ ತರ ಇದಾಗಿ ಯಾರಿಗೂ ಇದನ್ನು ಕಂಟಿನ್ಯೂ ಮಾಡುವಂತ ಒಂದು ಇದು ಬರುತ್ತೆ. ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಇದೆ, ಇದಕ್ಕೆ ಈ ಸೊಲ್ಯೂಷನ್ ಇದೆ, ಪರಿಹಾರ ಇದೆ. ಏನಂದ್ರೆ ಈಗ ನೀರ್ಕಾಗಿ ಅಥವಾ ನೀರ್ಕೋಳಿ ಅಥವಾ ಕಾರ್ಮೋರಂಟ್ ಅಂತ ಹೇಳ್ತಾರೆ. ಇದು ಇಲ್ಲ ಕಾರ್ಮೋರಂಟ್ ಪಕ್ಷಿ. ಇದು ತುಂಬಾ ನೀರಿನೊಳಗೆ ಈಜ್ಕೊಂಡು ಹೋಗಿ ಅದು ದೂರದಲ್ಲಿ ಮೇಲೆ ಹೇಳುತ್ತೆ. ಅಷ್ಟರಲ್ಲಿ 30-40 ಮೀನು ಮರಿಗಳು ಆಯ್ತು, ದೊಡ್ಡ ಮೀನುಗಳು ಎಲ್ಲಾನು ತಿಂದು ಬರುತ್ತೆ. ಸೊ ಇದಕ್ಕೆ ಏನು ಮಾಡ್ಬೇಕಂದ್ರೆ, ನೀವು ಮೀನು ಹಿಡಿಯೋ ಬಲೆ, ಹಳೆ ಬಲೆ ಇದ್ರೂ ಆಯ್ತು, ಒಂದು ಮೆಶ್ ಸೈಜ್ ಅಂತ ಹೇಳ್ತೀವಿ, ಗಂಟಿಂದ ಗಂಟಿಗೆ 2-3 ಇಂಚು ಸೈಜು. ಈ ಬಲೆಯನ್ನು ಕೊಳದ ಮೇಲ್ಭಾಗದಲ್ಲಿ, ಕರೆಕ್ಟ್ ಮೇಲ್ಭಾಗಕ್ಕೇನೆ, ಮತ್ತೆ ನೀವು ಎತ್ತರ ಮಾಡಿ ಕೋಲ್ ಕೊಟ್ಟು ಅದಿಲ್ಲ, ಅದರ ಲೆವೆಲ್ಗೇನೆ ಎಳೆದು ಬಿಗಿಯಾಗಿ ಕಟ್ಟಿಬಿಡ್ಬೇಕು, ಬರೋದೇ ಇಲ್ಲ. ಇದು ನೀರ್ಕೋಳಿ ನೀರ್ಕಾಗಿ ಪಕ್ಷಿಯ ಕಾಟ ತಪ್ಪಿಸೋದಕ್ಕೆ. ಇನ್ನೊಂದು ಏನಂದರೆ ಈ ಹಾವುಗಳ ಕಾಟ ತಪ್ಪಿಸೋದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಗ್ರೀನ್ ಶೇಡ್ ನೆಟ್ ಇದೆ. ಹಾವು ಕಪ್ಪೆನೂ ಕೂಡ ಮೀನು ಮರಿ ತಿನ್ನುತ್ತೆ, ಕಪ್ಪೆನೂ ತಿನ್ನುತ್ತೆ, ಆಮೆ ತಿನ್ನುತ್ತೆ, ಆಮೇಲೆ ಉಡ ತಿನ್ನುತ್ತೆ. ಈಗ ಈ ಥರದ ಶೇಡ್ ನೆಟ್ ಇದೆಯಲ್ಲ, ಒಂದು 4.5 ಅಡಿ, ಅರ್ಧ ಅಡಿ ಮಣ್ಣಲ್ಲಿ ಹೂತಾಕಿ 4 ಅಡಿ ಎತ್ತರ ಸುತ್ತಲೂ ಬ್ಯಾಂಬೂ ಕೋಲ್ಗಳು ಕಟ್ಬಿಡಿ. ಒಂದು 5-5 ಅಡಿಗೆ ಬ್ಯಾಂಬೂ ಕೋಲ್ಗಳು ಸುತ್ತಲೂ ಇದನ್ನ ಕಟ್ಬಿಡಿ. ಇದಕ್ಕೆ ಶೇಡ್ ನೆಟ್ಟು 4 ಅಡಿ ಎತ್ತರ ನೆಲದಿಂದ ಸುತ್ತಲೂ. ಮತ್ತೆ ಬಾಗಿಲ ಮಾಡ್ಕೊಳ್ಳಿ, ಬಾಗಿಲಕ್ಕೂ ಶೇಡ್ ನೆಟ್ ಹಾಕ್ಕೊಳ್ಳಿ. ಅವು ಅಷ್ಟು ಎತ್ತರ ಏರೋದಿಲ್ಲ. ಅದು ಒಂಥರ ಒಂದು ಇನಿಬಿಷನ್. ಅವು ಸಲೀಸಾಗಿ ಹೋಗ್ತಾ ಇರ್ತವೆ, ಅಲ್ಲಿ ಏನೋ ಒಂದು ಎದುರು ಬಂತು ಅಂದರೆ ಅದು ತಪ್ಪಿಸ್ ಬೇರೆ ಕಡೆ ಹೋಗ್ತಾರೆ. ಸೊ ಇದನ್ನ ಒಂದು ನೀವು ಮಾಡ್ಬೋದು. ಕಪ್ಪೆಗಳು ಬರೋದಿಲ್ಲ, ನೀವು ಇದನ್ನ ಮಾಡಿದ್ರೆ ಬರೋದಿಲ್ಲ. ಈಗ ಅವ್ರು ಹೇಳಿದ ಇದಂತ ಹೇಳಿದ್ರೆ ಸುತ್ತಲೂ ಇದೊಂದು ಕಟ್ಟೆ ತರ ಸುತ್ತಲೂ ಕಟ್ಟೆ ಕಟ್ಟಿದಾಗೆ ಬೇಲಿ ಹಾಕಿದಾಗ ಬೇಲಿ ತರ ಹಾವು ಹತ್ತಲಿಕ್ಕೆ ಆಗೋದಿಲ್ಲ, ಕಪ್ಪೆ ಬರ್ಲಿಕ್ಕೆ ಆಗೋದಿಲ್ಲ, ಬೇಲಿ ತರ ಹೂತ ಅರ್ಧ ಅಡಿ ಮಣ್ಣಲ್ಲಿ ಹೂತ ಅರ್ಧ ಅಡಿ ಮಣ್ಣಲ್ಲಿ ಹೂತ ಹಾಕ್ಬೇಕು. ಸೀಗಡಿ ಪಾಲನೆ ಮಾಡಬಹುದು. ಆದರೆ ನೋಡಿ, ನಾನು ಏನು ಹೇಳೋದು, ಈ ಮಾಂಸಾಹಾರಿ ತಳಿಗಳು ಮತ್ತು ಇನ್ನೊಂದು ಇಂಟೆನ್ಸಿವ್ ಕಲ್ಚರ್ ಸಿಸ್ಟಮ್ ಅಂತ ಇದೆ ಮೀನು ಪಾಲನೆಯಲ್ಲಿ. ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಅಂತ ಇದೆ, ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್. ಈ ಬಯೋಫ್ಲಾಗ್ ಟೆಕ್ನಾಲಜಿ, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಅಕ್ವಾಪೋನಿಕ್ಸ್ ಅಂತ ಇದು ಆಯಿತು. ಮಾಂಸಾಹಾರಿ ತಳಿ ಪಾಲನೆ ಆಯಿತು, ಸೀಗಡಿ ತಳಿ ಪಾಲನೆ ಆಯಿತು. ಇದು ಎಲ್ಲ ಏನು ಅಂದರೆ, ನೀವು ಫಸ್ಟಿಗೆ ಕಡಿಮೆ ಸಾಂದ್ರತೆ ಮೀನು ಪಾಲನೆ, ನಾನು ಏನು ಹೇಳಿದ್ದು ಇದು ಕಡಿಮೆ ಸಾಂದ್ರತೆ ಮೀನು ಪಾಲನೆ. ಸೊ ಇದನ್ನು ನೀವು ಒಂದು 2-3 ವರ್ಷ ಮಾಡಿ ಒಂದು ಅನುಭವ ಬರುತ್ತೆ. ನೀರಿನ ಗುಣಮಟ್ಟ ಹೇಗಿರಬೇಕು, ರಸಸಾರ ಎಷ್ಟಿರಬೇಕು, ಗಡಸುತನ, ಕ್ಷಾರತೆ, ಅದು ಎಲ್ಲ, ಮತ್ತು ಆಮ್ಲಜನಕ ಪ್ರಮಾಣ ಎಷ್ಟಿರಬೇಕು, ಇದೆಲ್ಲ ನೀವು ಒಂದು 2-3 ವರ್ಷ ನೀವು ಅನುಭವ ಬಂತು ಅಂದರೆ ಕಡಿಮೆ ಸಾಂದ್ರತೆ ಮೀನು ಪಾಲನೆ. ನೆಕ್ಸ್ಟ್ ಸೀಗಡಿಗೆ ಹೋಗ್ಬೋದು. ಸೀಗಡಿ ಏನಂದರೆ ಸೀಗಡಿ ಮರಿ ನಾವು ಸ್ವಲ್ಪ ಪ್ರಾಬ್ಲಮ್ ಇದೆ, ಮರಿ ಸಿಗೋದಿಲ್ಲ. ಮೀನು ಮರಿಗೆ ಪ್ರಾಬ್ಲಮ್ ಇರೋದು. ಮೀನು ಮರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನು ಮರಿ ಉತ್ಪಾದನಾ ಕೇಂದ್ರಗಳೇ ಇಲ್ಲವೇ ಇಲ್ಲ ಜಿಲ್ಲೆಯಲ್ಲಿ. ಬೇರೆ ಜಿಲ್ಲೆಯಿಂದ ತರಬೇಕು, ಬೇರೆ ರಾಜ್ಯದಿಂದ ತರಬೇಕು. ಅದಕ್ಕೆ ನಾವು ಈಗ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ
ಕೆಲವೊಂದು ಮೀನು ಮರಿ ಉತ್ಪಾದನಾ ಕೇಂದ್ರಗಳು ಮಾಡೋದಕ್ಕೆ ರೈತರಿಗೆ ನಾವು ಇದು ಕೊಟ್ಟಿದ್ದೀವಿ, ಉತ್ತೇಜನ ನಡೀತಾ ಇದೆ. ಅವು ಕೆಲವೊಂದು ರೈತರು ಈಗ ಅದು ಮೀನು ಮರಿ ಉತ್ಪಾದನೆ ಕೇಂದ್ರ ಮಾಡಬೇಕಂದ್ರೆ ಜಾಸ್ತಿ ಕೊಳಗಳು ಬೇಕು, ತಂದೆ ತಾಯಿ ಮೀನುಗಳು ಸಪ್ರೇಟ್ ಇಟ್ಕೊ. ಇದು ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಕಷ್ಟ ತಗೊಳ್ಳೋದಿಲ್ಲ, ಮೀನು ಪಾಲೆಯಿಂದ ನನಗೆ ಲಾಭ ಬರಲಿ ಅಂತ ಆ ಲೆಕ್ಕಕ್ಕಾಗ್ಬಿಟ್ಟಿದೆ. ಅದರ ತಕ್ಕ ಹಾಗೆ ಶ್ರಮ ಪಡಬೇಕು, ಫೆಸಿಲಿಟಿ ಮಾಡ್ಕೋಬೇಕು. ಸರ್, ಇವರು ನಯನ ಅಂತ ಹೇಳಿ ಇವರು ನಮಸ್ತೆ. ಕೆಲವು ಪ್ರಾಡಕ್ಟ್ ಉಂಟು ರೈತರಿಗೆ ಬೇಕಾದ ಸಿರಿಧಾನ್ಯ ಎಲ್ಲ ಪ್ರಾಡಕ್ಟ್ ಮಾಡ್ತಾರೆ. ಏನೋ ಅವ್ರದ್ದೊಂದು ಹೇಳಿ, ಒಂದು ನಿಮಿಷ ಮಾತ್ರ ಅವ್ರಿಗೆ ಅವಕಾಶ. ಹೇಳಿ. ಜನರು ಆಯ್ತಾ, ಅವ್ರದ್ದಾಯ್ತಾ? ನಮ್ಮ ಸಿದ್ಧಾರ್ಥ ಶೆಟ್ಟಿ ಅವರು ಹೋಗಿದ್ದೀರಿ, ನೋಡಿದ್ರಿ. ಸಿದ್ಧಾರ್ಥ ಶೆಟ್ಟಿ ಅವರು ಮಾಡುವಂತದ್ದು ಅದು ಅದ್ಭುತ ಕೆಲಸ, ಬಹಳ ಅದ್ಭುತ ಕೆಲಸ. ಅವರು ಮಾಡಿದಂತ ಕೆಲಸವನ್ನು ಈಗ ನಮ್ಮ ಇಲ್ಲಿ ಮಾಡಲಿಕ್ಕೆ ಒಂದು ಕೆಪಬಿಲಿಟಿ ಇರುವಂತವರು, ಅಷ್ಟು ಇಂಟ್ರೆಸ್ಟ್, ಅಷ್ಟು ಟೈಮ್, ಅಷ್ಟು ರಿಸೋರ್ಸಸ್ ಇರುವಂತವರು ಇಲ್ಲಿ ಒಬ್ರು ಇರ್ಲಿಕ್ಕಿಲ್ಲ. ಇಲ್ಲಿ ಒಬ್ರು ಇರ್ಲಿಕ್ಕಿಲ್ಲ. ಅವರು ಸಕ್ಸಸ್ ಆಗಿದ್ದಾರೆ, ಅವರು ಇನ್ನೂ ಸಕ್ಸಸ್ಫುಲ್ ಇನ್ನೂ ಆಗ್ತಾರೆ, ಅವ್ರು ಆಗ್ತಾರೆ. ಯಾರಾದ್ರೂ ಅವರನ್ನು ಕಾಂಟ್ಯಾಕ್ಟ್ ಆಗಿಬಿಟ್ಟು ನನಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ನಾನು ಮಾಡ್ಬೋದು ಇದನ್ನು ಅಂತ ಹೇಳಿ ಎಲ್ಲರೂ ಸಜೆಸ್ಟ್. ಹೌದು, ಸಿದ್ಧಾರ್ಥ ಅಂತ ಶೆಟ್ಟಿ ಅಂತ ಇದ್ದಾರೆ, ಪುತ್ತೂರು ಕುರಿಯ ಗ್ರಾಮದಲ್ಲಿರ್ತಕ್ಕಂಥವ್ರು. ಅವರು ತುಂಬ ಮೀನು ಪಾಲನೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ ಅವರು, ಮೀನು ರೈತರವರು, ಒಳ್ಳೆ ಪ್ರಗತಿಪರ ಮೀನು ರೈತರು, ಕೃಷಿಕರು. ನಮ್ಮ ಕಾಂಟ್ಯಾಕ್ಟ್ ಫಾರ್ಮರು ಕೂಡ ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮೀನು ಪಾಲನೆ ಎಲ್ಲ, ಮತ್ತು ಮೀನಿನ ಆಹಾರ ಎಲ್ಲ ಮಾರಾಟ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದಾರೆ, ಏಜೆನ್ಸಿ ತೊಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಮೀನು ಪಾಲನೆ ಮಾಡ್ತೀನಿ, ಒಂದು ಉಪಕಸುಬಾಗಿ ನನಗೆ ಎಕ್ಸ್ಟ್ರಾ ಪ್ರಾಫಿಟ್ ಬೇಕು ಅಂತ ಹೇಳಿದರೆ ಕೃಷಿ ಹೊಂಡದಲ್ಲಿ ಮೀನು ಪಾಲನೆ ಮಾಡಿ ಒಳ್ಳೆ ಲಾಭ ತಗೊಳ್ಳಿ. ಒಂದು ಸರ್ತಿ ಅಲ್ಲಿ ಭೇಟಿ ಕೊಡಿ ಅವ್ರ ಹತ್ರ, ಸಿದ್ಧಾರ್ಥ ಶೆಟ್ಟಿ, ಕುರಿಯ ಗ್ರಾಮ. ಹೇಳಿ ಸರ್. ಈಗ ಜನರಲ್ ಕ್ವಶನ್, ಅದು ಮೀನುಗಾರಿಕೆ ಸಂಬಂಧ ಒಳ್ಳೆ ರೀತಿಯಲ್ಲಿ ನಮಗೆ ಮೀನುಗಾರಿಕೆ ಬಗ್ಗೆ ಮಾಹಿತಿಯನ್ನು ಸರ್ ಮಂಡಿಸಿದ್ದಾರೆ. ಈಗ ಇವ್ರದ್ದು ಒಂದು ಮಹಿಳೆ ಮಾತಾಡ್ಬೇಕಲ್ಲ, ಜನರಲ್ ಕ್ವಶನ್ ಸರ್ ರಮೇಶ್ ಅವ್ರಿಗೆ. ಸರ್, ನಂದು ಹೋಮ್ ಪ್ರಾಡಕ್ಟ್ ಇದೆ, ಈ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಪೌಡ್ರು, ಆಮೇಲೆ ಹೇರ್ ಆಯಿಲ್, ಆಮೇಲೆ ಈ ಮೆಂತೆ ಅವಲಕ್ಕಿ, ಆಮೇಲೆ ಜೇನು ನಾನೇ ಮಾಡ್ತೇನೆ. ನಾನು ಯಾವುದೇ ಕೆಮಿಕಲ್ ಹಾಕದೆ ನಾನೇ ಮಾಡೋದು ಮನೆಯಲ್ಲಿ. ಈಗ ಏನಂತಂದರೆ ಈ ಖಾಸಗಿ ಅವರೆಲ್ಲ ಏನೆಲ್ಲ ಈ ಕೃಷಿ ಮೇಳ, ಆಮೇಲೆ ಸಸ್ಯ ಜಾತ್ರೆ, ಈಗ ಮನೆ ಹಲಸು ಮೇಳ ಎಲ್ಲ ಮಾಡಿದರು. ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಸ್ಟಾಲ್ ಎಲ್ಲ ನಾವು ತಗೊಂಡ್ರೆ ತುಂಬ ಅಂದರೆ ರೆಂಟ್ ತಗೋತಾರೆ. ಈಗ ಈ ಮೊನ್ನೆ ಹಲಸು ಮೇಳದವರು 10,000 ರೂಪಾಯಿ ರೆಂಟ್ ತಗೊಂಡ್ರು, ಹೇಳ್ತಾ ಇದ್ದಾರೆ. ಈ 10,000ಕ್ಕೆ ನಾವು ನಮಗೆ ಸ್ಟಾಲ್ ಇಡ್ಲಿಕ್ಕೆ ಆಗುತ್ತಾ? ಇಲ್ವಲ್ಲ ಸರ್. ನಮಗೆ ಯಾಕಂತಂದ್ರೆ ನಮಗೆ ಸಿಗುವ ಲಾಭ ಅಷ್ಟು ಸಿಗಲ್ಲ. 10,000 ರೂಪಾಯಿವರೆಗೆ ಕೊಟ್ಟರೆ ನಮಗೇನು ಸಿಗುತ್ತೆ? ನೋಡಿ ಏನಾದ್ರು ಅವ್ರನ್ನ ಹೇಳ್ತೀನಿ ಬಿಡಿ. ಅಲ್ಲ, ನೀವೇನಾದ್ರೂ ಈ ತರ ಹೇಳ್ಬೇಕು, ನೀವು ಫಸ್ಟ್ ಹೇಳ್ಬೇಕು. ಈಗ ಇಡೀ ದಿವಸ ಇಟ್ರೆ ಈಗ ನಮ್ಗೆ ಇಷ್ಟು ವ್ಯಾಪಾರ ಆಗಲ್ಲ ಅಂತ ಹೇಳ್ಬೇಕು ಸರ್. ಇವ್ರನ್ನ ಸಪೋರ್ಟ್ ಅಂತ ಮಾತಾಡ್ತಾರೆ. ಈಗ ಕೃಷಿ ಮೇಳ ಇಂಥ ಮಾಡ್ತಾರಲ್ಲ ಅಂತ ಮಾಡುವವರು ಇವರಿಗೆ ಗ್ರಾಮೀಣ ಪ್ರದೇಶದ ಇಂಥ ಎಂಟರ್ಪ್ರಿನರ್ಸ್ಗೆ ಅವರಿಗೆ ಒಂದು ರಿಸರ್ವೇಶನ್ ಇಷ್ಟು ಕೊಡಲೇಬೇಕು, ಇಷ್ಟು. ಅದರದ್ದು ಈಗ 100% ಈಗ 10,000 ಇದ್ರೆ ಅವ್ರಿಗೊಂದು 2,000 3,000 ಅಷ್ಟರಲ್ಲಿ ಕೊಡಬೇಕು ಅಂತ ಹೇಳುವಂತ ಒಂದು ಅವರಿಗೆ ಗೈಡ್ಲೈನ್ಸ್ ಇದ್ರೆ ಈಗ ಮೇಳ ಮಾಡೋರೀಗ ಲೋಕಲ್ ಸಂಘ ಸಂಸ್ಥೆ ಮಾಡ್ತಾರೆ. ಲೋಕಲ್ ಸಂಘ ಸಂಸ್ಥೆ ಮಾಡಿದಾಗ ಅವ್ರ ಹತ್ರನೇ ಮಾಡ್ಬೇಕಾಗ್ತದೆ. ನಾವು ಈಗ ಕೃಷಿ ಮೇಳ ಅಂತ ಯೂನಿವರ್ಸಿಟಿ ಲೆವೆಲ್ ಆದ್ರೆ ನಾವೇನೋ ಒಂದು ಲೆಟರ್ ಮಾಡಿ ಕಳಿಸ್ಬೋದು. ಸರ್ಕಾರದಿಂದ ಮಾಡ್ಬೋದು. ನಿಮಗೆ ಸರ್ಕಾರದ ಪ್ರೈವೇಟ್ ಆಗಿ ಮಾಡೋರು ಒಂದು ಗೈಡ್ಲೈನ್ಸ್ ನಾವು ಹೇಳಕ್ಕೆ ಈಗ ಲೋಕಲ್ ಸಂಘ ಸಂಸ್ಥೆ ಮಾಡ್ತೀವಿ ಅಂತ ಕಡೆ ಆದ್ರೆ ನಿಮಗೆಲ್ಲ ಫ್ರೀ. ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಆ ಮಟ್ಟಕ್ಕೆ ಮಾಡಿದರೆ ರೆಕಮೆಂಡೇಶನ್. ಸರ್, ಅದು ನೀವೆಲ್ಲ ಮಾಡ್ತೀರಿ, ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತಾ? ನಾವು ಮಾಡೋದಿಲ್ಲ, ಅದು ಬೆಂಗಳೂರು ಮಾಡ್ತಾರೆ. ಬೆಂಗಳೂರು ಅಥವಾ ಬೀದರ್ ಅಥವಾ ಬಾಗಲಕೋಟೆ ಎಲ್ಲೆಲ್ಲಿ ವಿಶ್ವವಿದ್ಯಾಲಯಗಳಿದೆ. ಬೆಂಗಳೂರು ಮಾಡ್ತಾರೆ, ಶಿವಮೊಗ್ಗದಲ್ಲಿ ಮಾಡ್ತಾರೆ, ಬ್ರಹ್ಮಾವರದಲ್ಲಿ ತೆಗಿತಾರೆ ಅವರು. ಅಲ್ಲೆಲ್ಲ ಕಡಿಮೆ ಇರುತ್ತೆ ಬಿಡಿ, 500 ರೂಪಾಯಿ ಹಂಗೆ ಇರುತ್ತೆ ಅಷ್ಟೇ.
ಇವರು ಮಾಡ್ಲಿಕ್ಕೆ ಮಾಡುದು ಪ್ರೈವೇಟ್ ನಾವು ಸ್ಟಾಲ್ ಇಡ್ಲೇ ಇಲ್ಲ, ಯಾಕಂದ್ರೆ ಇದು ನಮಗೆ ವರ್ಕೌಟ್ ಆಗೋದೇ ಇಲ್ಲ, ಅಷ್ಟು ಬಿಸ್ನೆಸ್ಸೇ ಆಗಲ್ಲ. ಅವ್ರಿಗೆ ಎಷ್ಟು ಇಲ್ಲಿ ಕೊಡೋದು? ಅದಕ್ಕೇನಾದ್ರೂ ಒಂದು ಪರಿಹಾರ ಅಲ್ಲ ಗೌರ್ಮೆಂಟ್ ಸಂಸ್ಥೆಗಳು ಅಲ್ಲ ಗೌರ್ಮೆಂಟ್ ಸಂಸ್ಥೆಗಳು ಮಾಡಿದಾಗ ಬೇಕಾದ್ರೆ ನಾವು KVK ಒಂದು ಲೆಟರ್ ಮಾಡಿ ಬೇಕಾದ್ರೆ ಹೇಳ್ಬೋದು. ಈ ಲೋಕಲ್ ಸಂಘ ಸಂಸ್ಥೆ ಮಾಡಿದಾಗ ನಾವು ಹೇಳಕ್ಕಾಗಲ್ಲ, ಅದಕ್ಕೇನು ಕಂಟ್ರೋಲ್ ಇರುವುದಿಲ್ಲ. ನಮ್ಮ ಕಂಟ್ರೋಲ್ ಇರೋದಿಲ್ಲ. ನೀವೇ ಕಂಟ್ರೋಲ್ ಮಾಡಬೇಕು. ಯಾರು ಶಾಲೆ ಇಡುವವರೆಲ್ಲ ಸೇರ್ಕೊಂಡು ಇಷ್ಟಕ್ಕೆ ಆದ್ರೆ ನಾವು ಇಲ್ಲಾಂದ್ರೆ ಒಂದು union ಮಾಡ್ತೀವಿ. ನಿಮ್ಮೆಲ್ಲ ಸ್ವಸಹಾಯ ಸಂಘದಲ್ಲ ಸೇರ್ಕೊಂಡು ಒಟ್ಟು ಇದು ಮಾಡಿ. ಈಗ ನಿಮ್ಮ ಪುತ್ತೂರಲ್ಲಿ ಎಷ್ಟು ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘ ಇದೆಯಲ್ಲ ಅವರೆಲ್ಲ ಸೇರ್ಕೊಂಡು ನೀವು ಒಂದು ಸ್ಟಾಲ್ ಇಡಿ. ಅವ್ರಿಗೆ ಹೇಳಿ, ಈಗ ಒಂದು ದಿವಸ ನಾವು ಇಟ್ಟರೆ ಅಷ್ಟು ನಮ್ಗೆ ವ್ಯಾಪಾರ ಆಗಲ್ಲ, ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕು. ಸಂಘಟನೆ ಮಾಡಿಕೊಳ್ಳಿ. ಅಲ್ಲ ಸರ್, ನೀವು ತಾಲೂಕಿನಲ್ಲಿ ಒಂದಾದರೂ ವರ್ಷದಲ್ಲಿ ಇರ್ತೀರಾ? ಸರ್ಕಾರ ನಾವು ಇಡೋದಿಲ್ಲ, ಈಗ ನಮ್ಮ ಇಲಾಖೆಯಿಂದ ಹೇಳಿದ್ರಿ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ. ಇಲಾಖೆ ಪಾಪದ ಒಂದು ಮೀಡಿಯಂ ವರ್ಗದವರು ಈಗ ನೋಡಿ ಉದಾಹರಣೆಗೆ ನಿನ್ನೆ ಹಲಸಿನ ಇದು ಇತ್ತು, ಅಲ್ಲಿ ಅಷ್ಟೇ ಇತ್ತು. ಖಾಸಗಿದು ಅದಕ್ಕೆ ಹೇಳಿದ್ದು ಸರ್ಕಾರದಿಂದ ತಾಲೂಕಿನಲ್ಲಿ ವರ್ಷಕ್ಕೊಮ್ಮೆ ಈಗ ನೋಡಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಅವರು ಪುಷ್ಪ ಮೇಳ ಅಂತೆಲ್ಲ ಮಾಡ್ತಾರೆ, ಅಲ್ಲೆಲ್ಲ ಸ್ಟಾಲ್ ಇದು ಮಾಡ್ತಾರೆ, ಅಲ್ಲೆಲ್ಲ ಬಹಳ ಕಡಿಮೆ. ಅದು ಮಂಗಳೂರಲ್ಲಿ ಮಾಡ್ತಾರೆ. ಅಲ್ಲಿ ಕದ್ರಿ ಪಾರ್ಕ್ ಮಾಡಿ ಸರ್, ಕದ್ರಿ ಪಾರ್ಕ್ ಅಂತ ಜಿಲ್ಲಾ ಮಟ್ಟದಲ್ಲಿ ಅವ್ರು ಮಾಡ್ತಾರೆ. ಇಲ್ಲಿ ನಾವು ನಮ್ಮ ಜಿಲ್ಲಾ ಮಟ್ಟದಿಂದ ಏನಾದ್ರು ನಾವು ವಿಶ್ವವಿದ್ಯಾಲಯದ ಕೆಳಗಡೆ ಕೆಲಸ ಮಾಡ್ತೀವಿ. ಅವರು ವಿಶ್ವವಿದ್ಯಾಲಯದವ್ರು ಎಲ್ಲೆಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ, ಅಷ್ಟೇ ಮಾಡೋಕ್ಕಾಗುತ್ತೆ. ಸರ್ಕಾರ ಸುತ್ತೋಲೆ ಮಾತ್ರ ಅಲ್ಲ, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಮಾಡ್ಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ.